ಕಳೆದ ಬಾರಿ ಮಂಜಣ್ಣ ಸೇವಾ ಬ್ರಿಗೇಡ್ ವತಿಯಿಂದ ಶ್ರೀ ಕ್ಷೇತ್ರ ಚಿತ್ರಾಪುರದಿಂದ ಶ್ರೀ ಕ್ಷೇತ್ರ ಬಪ್ಪನಾಟಿಯವರೆಗೆ ಹಮ್ಮಿಕೊಂಡಿದ್ದ ಭಕ್ತಿ ಧರ್ಮದ ನಡೆ ಪಾದಯಾತ್ರೆಯು ಪರಿಪೂರ್ಣವಾಗಿ ಯಶಸ್ವಿಗೊಂಡ ಹಿನ್ನೆಲೆಯಲ್ಲಿ ಇದೀಗ ಸುಬೇಜ್ಞ ಸಮಾಜದ ಗುರಿಯೊಂದಿಗೆ 2ನೇ ವರ್ಷದ ಯಾತ್ರೆಯನ್ನ ಕೈಗೊಂಡಿದ್ದು, ಇದರ ಆಮಂತ್ರಣ ಪತ್ರಿಕೆಯ ಉದ್ದೀಪನಾ ಕಾರ್ಯಕ್ರಮವು ಗುರುವಾರದಂದು ಶ್ರೀ ಕ್ಷೇತ್ರ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ನಡೆಯಿತು. ದೇವಸ್ಥಾನದಲ್ಲಿ ನಡೆದ ಸರಳ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಗದೀಶ ಶೇಣವ, ವಿಶ್ವ ಹಿಂದೂ ಪರಿಷತ್ ಮುಖಂಡ ಶ್ರೀಪತಿ ಭಟ್, ಬಪ್ಪನಾಡು ಪ್ರಧಾನ ಅರ್ಚಕರು ಕೃಷ್ಣ ಹೆಬ್ಬಾರ್, ಕಾರ್ತಿಕ್ ಭಟ್, ಚಿತ್ರಾಪುರ ಕ್ಷೇತ್ರ ಪ್ರಧಾನ ಅರ್ಚಕರು ಜಯರಾಮ ಶೆಟ್ಟಿ, ಮಂಜು ಕಾವ, ಲೀಲಾಧರ್, ರಮೇಶ್ ಭಟ್, ಜಯಪ್ರಕಾಶ್ ಸೂರಿಂಜೆ ಉಪಸ್ಥಿತರಿದ್ದರು. ಭಕ್ತಿ ಧರ್ಮದ ನಡೆ ಪಾದಯಾತ್ರೆಯ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯನ್ನ ನೆರೆದ ಅತಿಥಿಗಳು ಮಾಡಿದ್ರು. ಬಳಿಕ ಮಾತನಾಡಿದ ಜಗದೀಶ ಶೇಣವ, ಮಂಜಣ್ಣ ಸೇವಾ ಬ್ರಿಗೇಡ್ ಮಾಡುವ ಸಮಾಜಮುಖಿ ಕಾರ್ಯವನ್ನ ಶ್ಲಾಘಿಸಿದ್ರು. ಹೋನಾಗ ಯಾಕೆ ಬಂಡೆ 10 ವರ್ಷ ಇಟೈನಿ ಮಂಜಣ್ಣ 10 ವರ್ಷ ಬೊಕ್ಕ ಮುರಾಣಿ ಸುಖಾನಂದ ಶೆಟ್ಟಿನ 10 ವರ್ಷ ಆಗ್ತದೆ. ದೇವರನ್ನ ದಯ ಇಟ್ಟಿದ್ರೆ ಎನ್ನ 12 ವರ್ಷ ಆಯ್ತು. ದಯ ಬಂದಾಗ 12 ವರ್ಷ ತುಂಬು ಎಂಕೊಂಜಿ ಅಂಚನೆ ಪ್ರಯತ್ನ ಆಗ್ತದೆ. ಈ ಜಿಹಾದಿಲ್ಲ ಒಂಜಿ ನೆಕ್ ಬಲಿಯ ಹೊಡಿತೀನಿ ದೇವರನ್ನ ದಯವಿಟ್ಟು ಇನ್ನು ನಿಖಲ್ನ ಎದುರು ಭಾಷಣ ಮಲ್ಪಣಿಸಿ ನಾವು ದೇವರನ್ನ ದಯ ಅಂದ್ರೆ ಕೊಂಡ್ರೆ ಸಾಮಾನ್ಯವಾದ ಹೋರಾಟ ಮಲ್ಪದ ತೀರ್ಮಾನ 1-2 ವರ್ಷ ಗೌಜಿಡ್ ಕಾರ್ಯಕ್ರಮ ಮಾಡು 5 ಬೊಕ್ಕ ಅವು ಮದತ್ ಹೋಗ್ಕೊಡು ಆಂಡ ಇನಿ ಈ ನಿಖಲ್ನ ಈ ಜವಣಿಯರ್ನ ಒಂಜಿ ಕೂಟ ಖಂಡಿತವಾದ ಸುರು ಕಾಲಿ ಪಿಳಿಬಾಡೊಂದಿತ್ತು ಅಂಡ ಇತ್ತೆ ಒಂಜಿ 2 ವರ್ಷಡು 10 ಲಕ್ಷ ರೂಪಾಯಿದ ನಿಖಲು ಸೇವಾ ಕಾರ್ಯ ಮಲ್ತೊಂದುಲ್ಲಾರು ಸರಾಗ ಏನು ಪೇಪರ್ ತೂಪೆ ವಾಟ್ಸಪ್ ತೂಪೆ ಒಂಜತ್ತದ ಒಂಜಿ ಸೇವಾ ಕಾರ್ಯವನ್ನು ಮಲ್ತೊಂದು ಈ ಭಾಗದ ಹಿಂದುಲ್ನ ಒಂಜಿ ಭಾವನೆಗೆ ಅಕಲ ನೋವು ನಲಿಯುವು ಸ್ಪಂದನ ಮಲ್ಕೊಂಡು ಒಂಜಿ ಕೆಲಸವನ್ನು ಮಲ್ತೊಂದುಲ್ಲಾರು ಖಂಡಿತವಾದ ದೇವರ ಮೆಚ್ಚಿನ ಅಂತ ಚಿತ್ರಾಪುರ ರುದ್ರಾಪುರೇಶ್ವರ ದೇವಸ್ಥಾನದಿಂದ ಬಪ್ಪನಾಡು ದೇವಸ್ಥಾನದವರೆಗೆ ಒಂದು ಪಾದನಡಿಯಲ್ಲಿ ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ದೇವರಿಗೆ ಭಕ್ತಿಯೇ ಮುಖ್ಯ. ಆ ಭಕ್ತಿ ಯಾವ ರೀತಿಯಲ್ಲೂ ಮಾಡ್ಬೋದು. ಇದೊಂದು ರೀತಿಯ ಭಕ್ತಿ, ಪಾದನಡೆಯಲ್ಲೇ ಹೋಗುವಂಥ. ಮುಂಚೆಯೆಲ್ಲ ಎಷ್ಟೆಷ್ಟೋ ಯಾತ್ರೆಗೆಲ್ಲ ಪಾದನಡೆಯಲ್ಲಿ ಹೋಗ್ತಿದ್ರು. ಆ ಕಾಲ ಬೇರೆ. ಈಗ ನಾವು ದೇವಸ್ಥಾನ ಅಂಗದವರೆಗೂ ಕಾಲು ಹೋಗ್ತದೆ, ನಾವು ಸೀದಾ ಹೋಗ್ತೇವೆ. ಆದರೆ ನಿಜವಾದ ಭಕ್ತಿ ಅಂತ ಹೇಳಿದರೆ ನಾವು ಭಕ್ತಿಯಿಂದ ಚಪ್ಪಲು ಹಾಕದೆ ಕೂಡ ಹೋಗಬೇಕು, ಅದು ಭಕ್ತಿ. ಅಂತಹ ಭಕ್ತಿಯ ಒಂದು ಮಾರ್ಗಕ್ಕೆ ಇವರು ಕೈ ಹಾಕಿದ್ದಾರೆ. ನಿಜವಾಗಿಯೂ ಅದೊಂದು ಶ್ಲಾಘನೀಯವಾದಂಥ ಕೆಲಸ. ನಾಡ್ದು ಈ ಅವರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ, ಅದಕ್ಕೆ ಸಹಸ್ರಾರು ಜನ ಸೇರಿ ನಮ್ಮ ಹಿಂದುತ್ವದ ಒಂದು ಸಾಂಕೇತಿಕವನ್ನು ಈ ಸಂಸ್ಥೆಯನ್ನು ತೋರಿಸಿಕೊಡಲಿ. ಅದರ ಪುಣ್ಯ ಫಲ ಎಲ್ಲರಿಗೂ ಸಿಕ್ಕುವ ಹಾಗೆ ಆ ಜಗನ್ಮಾತೆ ಕರುಣಿಸಲಿ ಅಂತ ಹೇಳಿ ನಾನು ಬೇಡ್ತಾ ಇದ್ದೇನೆ. ಅಲ್ಲದೆ ಇವರು ಮಾಡಿದಂಥ ಒಳ್ಳೆಯ ಕೆಲಸಗಳನ್ನೆಲ್ಲ ಈಗ ಓದಿ ಹೇಳಿದರು. ನಿಜವಾಗಿ ಒಂದು ದೊಡ್ಡ ಒಂದು ಶ್ಲಾಘನೀಯವಾದಂಥ ಒಂದು ಕೆಲಸ ಇದೆ. ಸಮಾಜದಲ್ಲಿ ಅಂಥ ಒಂದು ದುಸ್ಥಿತಿಯಲ್ಲಿರುವವರಿಗೆ ಅವರಿಂದ ಆದಂತಹ ಸಹಕಾರವನ್ನು ಕೊಟ್ಟು ಅವರು ಸ್ವಲ್ಪ ಹೊತ್ತಿಗಾದರೂ ಸುಧಾರಣೆ ಆಗುವ ಹಾಗೆ ಪ್ರಯತ್ನ ಮಾಡಲಿಕ್ಕೆ ಇವರು ತೊಡಗಿದ್ದಾರೆ. ಇಂತಹ ಕಾರ್ಯಕ್ರಮ ಇವರಿಂದ ಇನ್ನು ಮುಂದೆ ನಡೆಯಲಿ. ನಮ್ಮ ಸಮಾಜಕ್ಕೆ ಇವರ ಈ ಒಂದು ಟ್ರಸ್ಟಿನಿಂದ ಒಳ್ಳೆಯ ಪಂಪಿನಾರನ ಉದ್ದೇಶರು ಎಡ್ಡೆ ಒಂಜಿ ಶ್ಲಾಘನೀಯವಾದ ಕಾರ್ಯಕ್ರಮ ಮಲ್ತೊಂದುಲ್ಲಾರು. ಭಾರಿ ಸಂತೋಷದ ವಿಷಯ. ಒಂಜಿ ವ್ಯಕ್ತಿ ಆಯೆ ಬದುಕೊಡು ಆಯನ ಜೀವನ ಮಲ್ತೊಂದಿತ್ವಿ. ಒಂದು ಮಂಜುನಾಥ ಪಂಪಿನಾರು ಕೇವಲ ಆರು ಮಾತ್ರ ಜೀವನ ಮಲ್ತಿನತ್ತು ಸಮಾಜಕ್ಕೋಸ್ಕರ ಜೀವನನ ಕೊರಿಯರು. ಸಮಾಜಕ್ಕೋಸ್ಕರ ಮಸ್ತ್ ಅಹರ್ನಿಶಿ ಆರು ತನ್ನ ಜೀವನನೇ ಮುಡಿಪಾತದೀಯರು. ಅಂಚಿತ್ತಿನ ವ್ಯಕ್ತಿನ ನಮ್ಮ ನೆನಪು ಮಲ್ತೋ ನೋಡು. ನಮ್ಮ ಇಲ್ಲಾಡಿ ಹಿರಿಯರನ್ನ ಕ್ಲಿಯರನ್ನ ಪೋಂಡ ಅಕ್ಲಿನ ನಮ್ಮ ನೆನಪು ಮಲ್ಪ. ಅಕ್ಕನ ಉದ್ದೇಶಡು ವರ್ಷದ ಕಾರ್ಯದಾದನ ಮಲ್ಪನು
ದಾದಾಂಡದ ಸತ್ಕರ್ಮ ಮಲ್ಪುನು, ದಾನ ಧರ್ಮ ಮಲ್ಪುನು ಇತ್ಯಾದಿ, ಅಥವಾ ದೇವಸ್ಥಾನ ನೋಡ್ಬೋದು ಪೂಜೆ ಮಲ್ಪುನು ಇತ್ಯಾದಿ ಆಕಲ್ನ ಹಿರಿಯರನ್ನ ಆಕಲಿಂದ ನಮ್ಮ ನೆನವರಿಕೆ ಮಲ್ಪುನ ಕಾರ್ಯಕ್ರಮ ಮಲ್ಪುವ. ಈ ನಮ್ಮ ಮಂಜುನಾಥ ಬಂಟ್ವಿನಾರು ಸಮಾಜಗೋಸ್ಕರ ಪೋತಿನ ವ್ಯಕ್ತಿ. ಅಪ್ಪನಾಗ ಇಡೀ ಸಮಾಜದ ಕ್ಲಿಯರ ಆರ್ನ ಕುಟುಂಬದಾರ, ಆರ್ನ ಪಕ್ಕದ ಇಲ್ಲದಾರ ಅಥವಾ ಅಕ್ಕಲ ಇಲ್ಲದ ಅಕ್ಕಲ ಮಾತ್ರ ಒಂದೇನು ಕಾರ್ಯಕ್ರಮ ಮಲ್ಪುನತ್ತು. ಇಡೀ ಸಮಾಜದ ಅಕ್ಕಲು ಒಟ್ಟು ಒಗ್ಗಟ್ಟಾದ ಸಮಾಜಗೋಸ್ಕರ ನಮ್ಮ ಮೃತ ಆತಿನ ವ್ಯಕ್ತಿನ ನಮ್ಮ ಸ್ಮರಣೆ ಮಾಡ್ಕೊಂಡು ಆರ್ನ ಉದ್ದೇಶವಾದ ಧಾರ್ಮಿಕ ವಾಂಚಿತಿನ, ಸಾಂಸ್ಕೃತಿಕ ವಾಂಚಿತಿನ, ಸಾಮಾಜಿಕ ವಾಂಚಿತಿನ ಕಾರ್ಯಕ್ರಮ ಮಲ್ಪನು ಅತ್ಯಂತ ಎಟ್ಟೆತ್ತಿನ ವಿಷಯ. ಈ ದೇವಣ್ಣ ಶಾಸ್ತ್ರೋಡ್ ಬಣ್ಣಗಲ್ಲ ಜೀವತೋ ವಾಕ್ಯಕರಣ ಆತಂದು ನಮ್ಮ ಜೀವಂತವಾದಿಪ್ಪನಾಗ ಆಕಲ್ನ ಪಾತ್ಯರನ್ನ ಮತ್ತೇನೊಂದು ಕೊಡುಗೆ ಪ್ರತ್ಯಬ್ಧಂ ವರ್ಷ ಪ್ರತಿ ಪ್ರತ್ಯಬ್ಧಂ ಭೂರಿ ಭೋಜನಾಥ ನಮ್ಮ ಓಡಿತಿನಾಥ ದಾನ ಧರ್ಮಾದಿಗಳನ್ನು ಪರ ಮಲ್ತದ ಪ್ರತಿ ವರ್ಷದ ಆಕಲ್ನ ಸ್ಮರಣೆ ಮಲ್ಕೊಡಿಗೆ ಮದತದ ಬಿಟ್ರೆ ಸಾಧ್ಯನೇ ಇದ್ದೀವಿ ಆ ವ್ಯಕ್ತಿಗಳನ್ನ ಅಪ್ಪನಾಗ ಆರ್ಯನ ಸ್ಮರಣಾರ್ಥವಾದ ಎಡ್ಡೆ ಸಮಾಜಡು ಅಶಕ್ತ ವ್ಯಕ್ತಿಗಳಿಗೆ ಬರೋ ಧನ ಸಹಾಯ ಮಲ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ನವರಾತ್ರಿದ ಶಾರದಾ ವಿಸರ್ಜನಾ ಸಮಯಡು ಸಾಂಸ್ಕೃತಿಕ ಕಾರ್ಯಕ್ರಮದ ಮಲ್ತೊಂದು ಅಂತೆಯೇ ಧಾರ್ಮಿಕ ಕಾರ್ಯಕ್ರಮವಾದ ಒಂಜಿ ದೇವಸ್ಥಾನದ್ದು ಕುಡಂಜಿ ದೇವಸ್ಥಾನಗೂ ಒಂಜಿ ಸಂಘಟನೆಯಿಂದ ದ್ಯೋತಕವಾದ ಒಂಜಿ ಐಕ್ಯಮತ್ಯದ ದ್ಯೋತಕವಾದ ನಮ್ಮ ಪಾದಯಾತ್ರೆ ಮಲ್ಪುನಲ ಅತ್ಯಂತ ಒಂಜಿ ಎಡ್ಡೆತ್ತಿನ ವಿಷಯ.